2 ದಶಕಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಈ ಬಾರಿ ಉತ್ತಮ ಮಳೆ ಆಗಲಿದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದರೆ ಕರಾವಳಿಯ ಭತ್ತದ ಕೃಷಿಗೆ ಕಾರ್ಮಿಕರ ಸಮಸ್ಯೆ ಶುರು ಆಗಿದೆ. ಹೀಗಾಗಿ ಬೇಸಾಯಗಾರರು ಒಂದು ಐಡಿಯಾ ಮಾಡಿದ್ದಾರೆ. ಕೂಲಿಯೂ ಕಡಿಮೆ, ಕೆಲಸವೂ ಫಾಸ್ಟ್. ಈ ಬಗ್ಗೆ ಉಡುಪಿಯಿಂದ ಬಂದಿರುವಂತಹ ಒಂದು ಸ್ಟೋರಿ ಇಲ್ಲಿದೆ. ಕಡಲತಡಿ ಉಡುಪಿಯಲ್ಲಿ ಭರ್ಜರಿ ಬೇಸಾಯ. ನಿಗದಿತ ಪ್ರಮಾಣದಲ್ಲಿ ಬೀಳುತ್ತಿದೆ ಮುಂಗಾರು ಮಳೆ. ನದಿ, ತೊರೆ, ಕೆರೆ, ಬಾವಿ, ಆಸುಪಾಸಿನ ಗದ್ದೆಗಳಲ್ಲಿ ಬೇಸಾಯ. ಹೌದು, ಮೇ ಅಂತ್ಯಕ್ಕೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬೇಸಾಯ ಚಟುವಟಿಕೆ ಆರಂಭವಾಗಿದೆ. ಸಮ ಪ್ರಮಾಣದಲ್ಲಿ ಮಳೆ ಬೀಳುತ್ತಿದ್ದು ನೀರಾವರಿ ಜಮೀನಿನಲ್ಲಿ ಉಳುಮೆ, ಬಿತ್ತನೆ, ನಾಟಿ ಪ್ರಕ್ರಿಯೆಗಳು ಆರಂಭವಾಗಿವೆ. ಕರಾವಳಿಯ ಭತ್ತದ ಕೃಷಿಗೆ ಮುಂಗಾರು ವರದಾನವಾಗಿದೆ. ಕೃಷಿ ಭೂಮಿ, ಕಾರ್ಮಿಕರ ಕೊರತೆ ಎದುರಾಗಿದೆ. ಇದಕ್ಕಾಗಿ ಸಾಗರ ತೀರದ ಉಡುಪಿ, ಕಾಪು, ಕುಂದಾಪುರ, ಬೈಂದೂರು ತಾಲೂಕಿನ ಬೇಸಾಯಗಾರರು ಒಂದು ಐಡಿಯಾ ಮಾಡಿದ್ದಾರೆ. 4 ತಾಲೂಕಿನಲ್ಲಿ ಮೀನುಗಾರಿಕಾ ಬಂದರು ಆವರಿಸಿಕೊಂಡಿದೆ. ಇಲ್ಲಿ ಕೂಲಿ ಕಾರ್ಮಿಕರಾಗಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಒರಿಸ್ಸಾ, ಈಶಾನ್ಯ ರಾಜ್ಯದ ಕಾರ್ಮಿಕರು ಕೆಲಸ ಮಾಡುತ್ತಾರೆ. ಇವರನ್ನು ಬೇಸಾಯ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗಿದೆ. ಈ ಸರಿ ನಮ್ಗೆ ಟೈಮಿಗೆ ಮಳೆ ಬಂದಿದೆ, ಆದರೂ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈಗ ಒಂದು 22 ದಿವಸ ಆಯಿತು ನಾಟಿ ಸಾರು ಮಾಡಿ. 21 ದಿವಸ ಫುಲ್ ನಾಟಿ ಮಾಡ್ತಾ ಇದ್ವಿ. ಇನ್ನೂ ಮಾಡಲಿಕ್ಕೆ ಉಂಟು. ಇನ್ನೂ 1 ವಾರ ಕಂಟಿನ್ಯೂ ಈಗ ಬುಕ್ಕಿಂಗ್ ಆದ್ದು ಉಂಟು, ಮಾಡ್ತಾಯಿದ್ವಿ. ಸಾಧಾರಣ ಒಂದು 600 ಎಕರೆ ಉಂಟು. ಅದರಲ್ಲಿ ಮಿಷನ್ ನಾಟಿ ಸೇರಿ ಮತ್ತು ಕೈ ನಾಟಿ 2 ಸೇರಿ. ಹಿಂದೆ ಮಾಡ್ತಾ ಇರಲಿಲ್ಲ. ನಮ್ಮ ಕೇದಾರ್ನಾಥ್ ಟ್ರಸ್ಟ್ ಸ್ಟಾರ್ಟ್ ಆದ ನಂತರ ಎಲ್ಲ ಕಡೆ ಅಡಿಲ್ ಭೂಮಿ ಇರ್ಕೊಂಡು ಮಾಡ್ತಾಯಿದ್ವಿ. ಅದನ್ನೇ ಕಂಟಿನ್ಯೂ ಈಗ ರೈತರ ಹತ್ರವೇ ಮಾಡಿಸ್ತಾ ಇದ್ದಾರೆ. ಕೆಲಸಗಾರರು ಈಗ ಒಡಿಸದವರು, ಅವರು ಜೂನ್ ತನಕ ಮಲ್ಪೆಯಲ್ಲಿ ಮೀನು ಕೆಲಸ ಮಾಡ್ತಾರೆ. ಜೂನ್ ನಂತರ ನಮ್ಗೆ ಸಿಗ್ತಾರೆ ಇದು ನಾಟಿ ಕೆಲಸಕ್ಕೆ. ಆಗಸ್ಟ್ 15 ತಾರೀಕು ತನಕ ಸಿಗ್ತಾರೆ. ಈ ನಡುವೆ ಒರಿಸ್ಸಾದಿಂದ ಸಾವಿರಾರು ಕಾರ್ಮಿಕರನ್ನ ಕರೆಸಿಕೊಳ್ಳಲಾಗಿದೆ. ಹೀಗಾಗಿ ಹಡಿಲು ಬಿಟ್ಟ ಭೂಮಿಯಲ್ಲಿ ಮತ್ತೆ ಭತ್ತ ಬೆಳೆಯುವ ಕನಸು ನನಸಾಗುತ್ತಿದೆ. ಕರಾವಳಿಯಲ್ಲಿ ಕೂಲಿ ಕಾರ್ಮಿಕರಿಗೆ 700ರಿಂದ 850ರವರೆಗೆ ಸಂಬಳ ನೀಡಬೇಕು. ಗೇರು ಬೀಜ ಫ್ಯಾಕ್ಟರಿ, ಮೀನಿನ ಬಲೆ ತಯಾರಿಕಾ ಫ್ಯಾಕ್ಟರಿಯಲ್ಲಿ ದುಡಿಯಲು ಹೆಚ್ಚಿನ ಮಹಿಳೆಯರು ತೆರಳುತ್ತಾರೆ. ಈಗಿನ ದುಬಾರಿ ಬೆಲೆ ಏರಿಕೆಯಿಂದ ಬೇಸಾಯ ಕೃಷಿ ಮಾಡುವುದು ನಷ್ಟ ಎಂಬ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯದ ಕಾರ್ಮಿಕರು ಕರಾವಳಿಯ ಬೇಸಾಯಗಾರರ ಕೈ ಹಿಡಿದಿದ್ದಾರೆ. ಮೀನುಗಾರಿಕಾ ಋತು ಆರಂಭವಾಗಲು 2 ತಿಂಗಳು ಬಾಕಿ ಇದೆ. ಮಲ್ಪೆ, ಕಾಪು, ಹೆಜಮಾಡಿ, ಕುಂದಾಪುರ, ಗಂಗೊಳ್ಳಿ, ಬೈಂದೂರಿನ ಬಂದರುಗಳು ಮೀನುಗಾರಿಕಾ ಚಟುವಟಿಕೆಗಳು ಆರಂಭಿಸುವ ಹೊತ್ತಿಗೆ ಕೃಷಿ ಚಟುವಟಿಕೆ ಪೂರ್ಣಗೊಂಡಿರುತ್ತದೆ. ಮೀನುಗಾರಿಕಾ ಕೆಲಸ ಇಲ್ಲದ ಕಾರ್ಮಿಕರಿಗೆ ಕೆಲಸ ಸಿಕ್ಕಂತಾಗಿದೆ. ಬೇಸಾಯ ಚಟುವಟಿಕೆಗೆ ಕಾರ್ಮಿಕರು ಸಿಕ್ಕಂತಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.